ಬಂಡಾರಿ ಸ್ವಯಂ ಸೇವಾ ಸಂಘ ಮಂಗಳೂರು ಮುಂದಾಳತ್ವದಲ್ಲಿ ಹಾಗೂ ಬಂಡಾರಿ ಸಮಾಜ ಸಂಘ ಮತ್ತು ಬಂಡಾರಿ ಯುವ ವೇದಿಕೆಯ ಸಹಕಾರದೊಂದಿಗೆ ಕಳೆದ 24 ವರ್ಷದಿಂದ ಕ್ರೀಡಾಕೂಟವನ್ನು ನಡೆಸಿಕೊಂಡು ಬರುತ್ತಿದ್ದು ಇದೀಗ ಬೆಳ್ಳಿ ಹಬ್ಬದ ಸಂಭ್ರಮ ಡಿಸೆಂಬರ್ 29ರಂದು ಮಂಗಳೂರಿನ ಕೆಪಿಟಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಮಂಗಳೂರು ಬಂಡಾರಿ ಸ್ವಯಂ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಬಂಡಾರಿ ಕಣ್ಣೂರು ತಿಳಿಸಿದರು। ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳಾಗಿ ಒಲಿಂಪಿಯನ್ ಹಾಗೂ ಅರ್ಜುನ್ ಅವಾರ್ಡ್ ಪುರಸ್ಕೃತರಾದ ಎಂಆರ್ ಪೂವಮ್ಮ ಹಾಗೂ ಅಂತಾರಾಷ್ಟ್ರೀಯ ಕಬಡ್ಡಿ ಪಟು ಹಾಗೂ ಪ್ರೊ ಕಬಡ್ಡಿ ಆಟಗಾರ ಸುಕೇಶ್ ಹೆಗ್ಡೆ ಅವರು ಭಾಗವಹಿಸಲಿದ್ದಾರೆ ಎಂದರು। ಅದರಲ್ಲಿ ವಿಶೇಷ ಅವಾರ್ಡಿತರಾಗಿ ಎಂಆರ್ ಪೂವಮ್ಮ ಅವರು ಒಲಿಂಪಿಕ್ ಅರ್ಜುನ್ ಅವಾರ್ಡ್ ಪ್ರಶಸ್ತಿ ಪಡೆದಂತವರು ಎಂಆರ್ ಪೂವಮ್ಮ ಅವರು ಭಾಗವಹಿಸಲಿದ್ದಾರೆ। ಅದೇ ರೀತಿ ಅಂತಾರಾಷ್ಟ್ರೀಯ ಕ್ರೀಡಾ ಪಟುವಾದಂಥ ಸುಕೇಶ್ ಹೆಗ್ಡೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ। ಇವತ್ತು ನಾವು 25ನೇ ವರ್ಷದ ಕ್ರೀಡಾಕೂಟದ ಸಲುವಾಗಿ ಮೊದಲು ಬಂದಂಥ ಎಲ್ಲ ಅಧ್ಯಕ್ಷರುಗಳನ್ನು ನಾವು ಸನ್ಮಾನ ಮಾಡಲಿಕ್ಕೆ ಇದ್ದೇವೆ। ಇದು ನಮ್ಮ 25 ವರ್ಷದ ವಿಶೇಷ ಒಂದು ಕಾರ್ಯಕ್ರಮ। ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಬಂಡಾರಿ ಸ್ವಯಂ ಸೇವಾ ಸಂಘದ 25 ಮಾಜಿ ಅಧ್ಯಕ್ಷರನ್ನ ಗುರುತಿಸಿ ಸನ್ಮಾನಿಸಲಿದ್ದೇವೆ ಎಂದರು। ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ವಯೋಮಾನದವರಿಗೆ ಅನೇಕ ಕ್ರೀಡಾಕೂಟವನ್ನ ಆಯೋಜಿಸಲಾಗಿದೆ ಹಾಗೂ ಸಮಾರೋಪ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಹಾಗೂ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು। ಈ ಕ್ರೀಡಾಕೂಟವು ತಾರೀಕು 29/12/2019 ಆದಿತ್ಯವಾರ ಬೆಳಿಗ್ಗೆ 8:30ಕ್ಕೆ ಕೆಪಿಟಿ ಮೈದಾನ ಆಕಾಶವಾಣಿ ಕದ್ರಿ ಮಂಗಳೂರಲ್ಲಿ ನಡೆಯಲಿಕ್ಕಿದೆ। ಬೆಳಿಗ್ಗೆ 8:30ಕ್ಕೆ ಪದವು ಹೈಸ್ಕೂಲ್ ಬಳಿ ಇರುವ ಭದ್ರಕಾಳಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿಂದ ಕ್ರೀಡಾ ಜ್ಯೋತಿಯನ್ನು ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಂಡಾರಿ ಸ್ವಯಂ ಸೇವಾ ಸಂಘದ ಅಧ್ಯಕ್ಷರಾದ ಮಾಲಿನಿ ಬಂಡಾರಿ ಕುಳಾಯಿ, ಬಂಡಾರಿ ಸಮಾಜ ಸಂಘದ ಅಧ್ಯಕ್ಷರಾದ ರಘುವೀರ್ ಬಂಡಾರಿ, ಕಚ್ಚೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಚಂದ್ರಶೇಖರ್ ಬಂಡಾರಿ, ಬಂಡಾರಿ ಯುವ ವೇದಿಕೆಯ ಅಧ್ಯಕ್ಷರಾದ ನಿತ್ಯಾನಂದ ಬಂಡಾರಿ ಉಪಸ್ಥಿತರಿದ್ದರು।